ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರ ವತಿಯಿಂದ ನಡೆಯುತ್ತಿರುವಂತಹ ಬೃಹತ್ ಜನಾಧಿಕಾರ ಸಮಾವೇಶದಲ್ಲಿ ಈಗ ತಾನೇ ಈ ಸಮಾವೇಶವನ್ನು ಉದ್ಘಾಟಿಸಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ಆತ್ಮೀಯರು ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಇಲಿಯಾಸ್ ಮೊಹಮ್ಮದ್ ತುಂಬೇರ್ ಅವರೇ, ಈ ಒಂದು ಸಮಾವೇಶಕ್ಕೆ ವಿಶೇಷ ಅತಿಥಿಯಾಗಿ ಬಂದಂತಹ ಕೇರಳದ ರಾಜ್ಯಾಧ್ಯಕ್ಷರಾದಂತಹ ಅಶ್ರಫ್ ಮೌಲವಿ ಮೂವಾತಿಪುಯ ಅವರೇ, ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಭಾಸ್ಕರ್ ಪ್ರಸಾದ್ ರವರೇ, ಅಬ್ದುಲ್ ಲತೀಫ್ ರವರೇ ಮತ್ತು ಅಫ್ಸರ್ ಕೊಡ್ಡಿಪೇಟೆ ಅವರೇ, ಪಕ್ಷದ ಹಿರಿಯರು ಮಾರ್ಗದರ್ಶಕರು ರಾಜ್ಯ ಉಪಾಧ್ಯಕ್ಷರಾದಂತಹ ದೇವನೂರು ಪುಟ್ಟನಂಜಯ್ಯನವರೇ, ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿಗಳಾದಂತಹ ಅಲ್ಫೋನ್ಸೋ ಫ್ರಾಕರ್ ಅವರೇ, ರಿಯಾಸ್ ಪರಂಗಿಪೇಟೆರವರೇ, ಪಕ್ಷದ ರಾಜ್ಯ ಕಾರ್ಯದರ್ಶಿಗಳಾದಂತಹ ಆನಂದ್ ಮಿತ್ತಬೈಲ್ ಅವರೇ, ಅಶ್ರಫ್ ಮಾಚಾರ್ ಅವರೇ ಮತ್ತು ಶಾಫಿ ಬೆಳ್ಳಾರ್ ಅವರೇ, ವುಮೆನ್ ಇಂಡಿಯಾ ಮೂವ್ಮೆಂಟ್ನ ರಾಜ್ಯಾಧ್ಯಕ್ಷರಾದಂತಹ ಶಾಹಿದಾ ತಸ್ನೀಮರ್ ಅವರೇ, ರಾಷ್ಟ್ರೀಯ ಕಾರ್ಯದರ್ಶಿಯಾದಂತಹ ಶಾಹಿದಾ ಬಜ್ಪೇರ್ ಅವರೇ, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷರಾದಂತಹ ಪೂಜಾಲ್ ಕಟ್ಟೆ ಅವರೇ, ಅದೇ ರೀತಿ ಈ ಒಂದು ಸಮಾವೇಶದ ಆರ್ಗನೈಸಿಂಗ್ ಕಮಿಟಿಯ ಸಂಚಾಲಕರಾಗಿ ಅತಿ ಉತ್ತಮವಾಗಿ ಕರ್ತವ್ಯ ನಿರ್ವಹಿಸಿದ ಅತಾವುಲ್ಲಾ ಅವರವರೇ ಮತ್ತು ಸಹ ಸಂಚಾಲಕರಾದಂತಹ ಜಲೀಲ್ ಕೃಷ್ಣಾಪುರವರವರೇ, ಹಾಗೂ ರಾಜ್ಯದ ಎಲ್ಲ ರಾಜ್ಯ ಸಮಿತಿ ಎಲ್ಲ ಪದಾಧಿಕಾರಿಗಳೇ, ರಾಜ್ಯ ಸಮಿತಿ ಸದಸ್ಯರೇ, ಜಿಲ್ಲಾ ಅಧ್ಯಕ್ಷರುಗಳೇ, ಜಿಲ್ಲಾ ಪದಾಧಿಕಾರಿಗಳೇ, ಮಹಾನಗರ ಪಾಲಿಕೆಯ ಸದಸ್ಯರುಗಳೇ, ಪಂಚಾಯತಿ ಅಧ್ಯಕ್ಷರುಗಳೇ, ಗ್ರಾಮ ಪಂಚಾಯತಿ ಸದಸ್ಯರುಗಳೇ, SDPIಯನ್ನು ಪ್ರತಿನಿಧಿಸುವಂತ ಎಲ್ಲ ಜನಪ್ರತಿನಿಧಿಗಳೇ, ಅದೇ ರೀತಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಟಿಬದ್ಧರಾದಂತಹ ಕಾರ್ಯಕರ್ತ ಮಿತ್ರರೇ, ಈ ಪಕ್ಷದ ಬೆಂಬಲಿಗರೇ, ಅದೇ ರೀತಿ ಈ ಪಕ್ಷವನ್ನ ಸದಾ ನಮ್ಮೊಂದಿಗಿದ್ದು ಆಶೀರ್ವದಿಸುವಂತ ಎಲ್ಲ ನನ್ನ ಬಂಧುಗಳೇ, ಯಾವಾಗ ಈ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂದ ನಂತರ ಒಂದು ರೀತಿಯಾದಂತಹ ಈ ದೇಶ ಒಂದು ರೀತಿಯಾದಂತಹ ಸಂಕಷ್ಟವನ್ನ ಎದುರಿಸ್ತಾ ಇದೆ. ಅಚ್ಚೇ ದಿನ ಆಯೇಗ ಎಂದು ಹೇಳಿಕೊಂಡು ಈ ದೇಶದ ಮುಂದೆ ಹೇಳಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರ ಸ್ವೀಕರಿಸಿದ ನಂತರ ಈ ದೇಶವನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅಧಪತನಕ್ಕೆ ತಳ್ಳಿರುವುದನ್ನು ನಾವು ನೋಡಿದ್ದೇವೆ. ಆರ್ಥಿಕವಾಗಿ ಏನು ನೋಟ್ ಬ್ಯಾನ್ ಅನ್ನು ತರುವುದರ ಮೂಲಕ, GST ಅನ್ನು ತರುವುದರ ಮೂಲಕ, ಅದೇ ರೀತಿ ಇಲ್ಲಿರುವಂತಹ ಎಲ್ಲವನ್ನ ಮಾರಾಟ ಮಾಡುವುದರ ಮೂಲಕ ಈ ದೇಶವನ್ನು ಅತ್ಯಂತ ಆರ್ಥಿಕವಾಗಿ ಅತ್ಯಂತ ಸಂಕಷ್ಟ ರಾಷ್ಟ್ರವನ್ನಾಗಿ ಮಾಡಿದೆ. ಇನ್ನು ಶೈಕ್ಷಣಿಕವಾಗಿ, ವೈಜ್ಞಾನಿಕವಾಗಿ ವಿಚಾರ ಮಾಡಬೇಕಾಗಿದ್ದ ಈ ದೇಶದ ಯುವ ಜನತೆ ಒಂದು ರೀತಿಯಾದಂತಹ RSS ಅಜೆಂಡಾಗಳನ್ನ, ಒಂದು ರೀತಿಯಾದಂತಹ ಯಾವುದೇ ಪ್ರಯೋಜನಕ್ಕೂ ಬಾರದ, ವೈಜ್ಞಾನಿಕವಲ್ಲದ ಒಂದು ರೀತಿಯಾದಂತಹ ಶಿಕ್ಷಣವನ್ನ ಇಲ್ಲಿ NEP ಮೂಲಕ ಹೇರಲಾಗುವುದರ ಮೂಲಕ ಶಿಕ್ಷಣ ವ್ಯವಸ್ಥೆಯನ್ನೇ ಇಲ್ಲಿ ಅಲ್ಲೋಲ ಕಲ್ಲಗೊಳಗೊಳಿಸಿದರು. ಇನ್ನು ಸಾಮಾಜಿಕವಾಗಿ ಈ ದೇಶವನ್ನು ಬಲಿಷ್ಠಗೊಳಿಸಬೇಕಾದಂತಹ ಈ ಜವಾಬ್ದಾರಿಯುತ ಸರ್ಕಾರಗಳು ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಒಂದು ಜಾತಿ ಆಧಾರದ ಮೇಲೆ, ಧರ್ಮ ಆಧಾರದ ಮೇಲೆ ಒಡೆಯುವಂತಹ ಕೆಲಸವನ್ನ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಸಂಪೂರ್ಣವಾಗಿ ಈ ದೇಶವನ್ನು ಅಧೋಗತಿಗೆ ತಳ್ಳಿದ್ರು. ಈ ದೇಶದ ಜನತೆ ನಿರುದ್ಯೋಗದಿಂದ, ವಿಪರೀತ ಬೆಲೆ ಏರಿಕೆಯಿಂದ, ಕೋವಿಡ್ ಸಂಕಷ್ಟಗಳಿಂದ ಕಂಗಾಲಾಗಿರುವಂತಹ ಒಂದು ಸಂದರ್ಭ ಬಂಧುಗಳೇ. ಆದ್ರೆ ಸಾಮಾನ್ಯ ಜನರನ್ನ, ಭಾರತೀಯರನ್ನ ನಿರ್ಲಕ್ಷಿಸಿದಂತಹ ಈ ಸರ್ಕಾರಗಳು ಇವರು ಯಾರ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಾನಿಗಳ, ಅಂಬಾನಿಗಳ, ಟಾಟಾಗಳ, ಬಿರ್ಲಾಗಳ ಏಜೆಂಟರಾಗಿ ದೇಶ ವಿದೇಶಗಳಲ್ಲಿ ಕೆಲಸ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಇನ್ನೊಂದು ಕಡೆ
ಈ ರಾಜ್ಯದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಕುವೆಂಪು ಬಣ್ಣಿಸಿದ ಈ ರಾಜ್ಯ ಇವನಾರವ 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 ಎಂದೆನಿಸಿದರಯ್ಯ ಇವನನ್ನವ ಎಂದೆನಿಸಯ್ಯ ಅಂತ ಹೇಳಿ ಬಸವಣ್ಣ ಹೇಳಿದ ಈ ಕರ್ನಾಟಕ, ಇಂತಹ ಕರ್ನಾಟಕದ ಮಣ್ಣಿನಲ್ಲಿ ಇವತ್ತು ಕಾಂಗ್ರೆಸ್ನ 14 ಜನ MLAಗಳು JDSನ 3 ಶಾಸಕರನ್ನ ಖರೀದಿಸಿಕೊಂಡು ವಾಮ ಮಾರ್ಗದಲ್ಲಿ ಅಧಿಕಾರಕ್ಕೆ ಬಂದಂತಹ ಈ ಬಿಜೆಪಿ ಸರ್ಕಾರ ಇತಿಹಾಸ ಕೇಳರಿಯದ, ನಮ್ಮ ಇತಿಹಾಸ ಕೇಳರಿಯದಂತಹ ಭ್ರಷ್ಟಾಚಾರದಲ್ಲಿ, ಅರಾಜಕತೆಯಲ್ಲಿ, ಕೋಮು ವಿದ್ವೇಷದಲ್ಲಿ ತೊಡಗಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಆದ್ರೆ ದುರಾದೃಷ್ಟ ಅಂತ ಹೇಳಿದ್ರೆ ಅತ್ಯಂತ ಕಡು ಭ್ರಷ್ಟ ಈ ಸರ್ಕಾರದ ಭ್ರಷ್ಟಾಚಾರವನ್ನ, ಈ ಅರಾಜಕತೆಯನ್ನ, ಈ ಕೋಮು ವಿದ್ವೇಷವನ್ನ ಸಮರ್ಥವಾಗಿ ಎದುರಿಸಬೇಕಾಗಿದ್ದಂತ ವಿರೋಧ ಪಕ್ಷಗಳು ಮೌನಕ್ಕೆ ಶರಣಾಗಿದೆ. ಈ ರಾಜ್ಯದಲ್ಲಿ ವಿರೋಧ ಪಕ್ಷಗಳೇ ಇಲ್ಲ ಅನ್ನುವಂತಹ ಒಂದು ನಿರ್ವಾತ ಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದನ್ನು ನಾವು ಕಂಡುಕೊಳ್ಬೇಕಾಗಿದೆ. ಎಂತಹ ಪರಿಸ್ಥಿತಿ ಈ ದೇಶಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಈ ದೇಶದ ಸರ್ವ ಜನರ ಅಭಿವೃದ್ಧಿಯ ದಿಕ್ಸೂಚಿಯಾದ ಈ ದೇಶವನ್ನ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಬಲಿಷ್ಠಗೊಳಿಸಬೇಕಾದಂತಹ ಏನು ನಮ್ಮ ಸಂವಿಧಾನ ಇದೆಯೋ, ಆ ಸಂವಿಧಾನ ಇವತ್ತು ಭ್ರಷ್ಟರ, ಅಸಮರ್ಥರ ಮತ್ತು ಕೋಮುವಾದಿಗಳ ಕೈವಶವಾಗಿ ಅಪಾಯಕಾರಿ ಹಂತ ತಲುಪಿದೆ ಅನ್ನೋದನ್ನ ನಾವು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾಗ್ತದೆ ಬಂಧುಗಳೇ. ಇಂತಹ ಸಂದರ್ಭದಲ್ಲೂ ಕೂಡ ಈ ದೇಶದ ಸಂವಿಧಾನ, ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂಪೂರ್ಣವಾಗಿ ನಾಶವಾಗುವ, ಶಿಥಿಲವಾಗುವಂತ ಇಂತಹ ಪರಿಸ್ಥಿತಿಯನ್ನು ನೋಡು ಕೂಡ ನಾವು ಮೌನ ವಹಿಸಿದ್ರೆ ದುಷ್ಟ ಫ್ಯಾಸಿಸ್ಟ್ ಶಕ್ತಿಗಳು, ಈ ಕೋಮುವಾದಿಗಳು ಈ ದೇಶವನ್ನ ಆಹುತಿ ತೆಗೆದುಕೊಳ್ತಾರೆ, ಈ ದೇಶವನ್ನ ಸರ್ವನಾಶಗೊಳಿಸ್ತಾರೆ ಅನ್ನುವಂತ ಕಟು ಸತ್ಯವನ್ನ ಈ ನನ್ನ ಬಂಧುಗಳು ಅರ್ಥ ಮಾಡ್ಕೊಳ್ಬೇಕು. ಈ ಅಪಾಯಕಾರಿ ಫ್ಯಾಸಿಸ್ಟರಿಂದ ಈ ದೇಶವನ್ನ ರಕ್ಷಿಸಬೇಕಾದ ಹೊಣೆಗಾರಿಕೆ ನಮ್ಮ ಮೇಲಿದೆ ಅನ್ನೋದನ್ನ ನಾವು ಅತ್ಯಂತ ಗಮನವಿಟ್ಟು ನಾವು ಕೇಳಬೇಕು ಬಂಧುಗಳೇ. ಈ ದೇಶವನ್ನ ಈ ಕೋಮುವಾದಿ ಫ್ಯಾಸಿಸ್ಟರಿಂದ ರಕ್ಷಿಸಿ ಭಾರತವನ್ನ ಒಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಉಳಿಸಿಕೊಳ್ಳಬೇಕಾದಂತಹ ಜವಾಬ್ದಾರಿ ನಮ್ಮ ಮತ್ತು ನಿಮ್ಮ ಮೇಲಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾವ ಬೆಲೆ ತೆತ್ತಾದ್ರೂ ಇನ್ನೊಮ್ಮೆ ಹೇಳ್ತಾನೆ, ಯಾವ ಬೆಲೆ ತೆತ್ತಾದ್ರೂ ಈ ದೇಶದ ಸಂವಿಧಾನದ ಮೌಲ್ಯಗಳನ್ನ ಉಳಿಸಲು ಪಣ ತೊಟ್ಟಿರುವಂತಹ ಒಂದು ಪಕ್ಷ ಇದ್ರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಸಂಘ ಪರಿವಾರಕ್ಕೆ, RSSಗೆ ಒಂದು ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ನಿಮ್ಮ ಆಟೋಟಗಳಿಗೆ ಕಾಂಗ್ರೆಸ್ನವರು ಹೆದರಬಹುದು, ನಿಮ್ಮ ಆಟೋಟಗಳಿಗೆ JDSನವರು ಹೆದರಬಹುದು. ನಿಮ್ಮ ಈ ಆಟೋಟಗಳಿಗೆ ಹೆದರುವ ಮಕ್ಕಳು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಲ್ಲ ಅನ್ನುವಂತ ಒಂದು ಸತ್ಯವನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಬಂಧುಗಳೇ. ಬಿಜೆಪಿ ಸರ್ಕಾರದ ವೈಫಲ್ಯಗಳನ್ನ, ಆ ಧರ್ಮ ವಿರೋಧ ಪಕ್ಷಗಳ ಮೌನವನ್ನ, ಈ ಒಂದು ಅರಾಜಕತೆಯನ್ನ ಜನರ ಮುಂದಿಟ್ಟು ಒಂದು ಜನಾಂದೋಲನ ರೂಪಿಸುವ ಒಂದು ಉದ್ದೇಶದೊಂದಿಗೆ, ಜನರನ್ನ ಬಡಿದೆಬ್ಬಿಸುವ ಉದ್ದೇಶದೊಂದಿಗೆ, ಜನರನ್ನ ಎಚ್ಚರಿಸುವ ಉದ್ದೇಶದೊಂದಿಗೆ, ಜನರನ್ನ ಒಂದು ಆಂದೋಲನಕ್ಕೆ ಪ್ರೇರೇಪಿಸುವ ಉದ್ದೇಶದೊಂದಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಜನಾಧಿಕಾರ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಮಂಗಳೂರಿನಲ್ಲಿ ಆರಂಭವಾದ ಈ ಜನಾಧಿಕಾರ ಸಮಾವೇಶ ಮೈಸೂರಿನಲ್ಲಿ, ದಾವಣಗೆರೆಯಲ್ಲಿ, ಗುಲ್ಬರ್ಗದಲ್ಲಿ, ಬೆಂಗಳೂರಿನಲ್ಲಿ ನಡೆದು ಪ್ರತಿ ಹಳ್ಳಿಗೂ ಕೂಡ ಈ ಜನಾಂದೋಲನ ಸಂದೇಶವನ್ನ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತಲುಪಿಸಲಿದೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಂತಹ ಪರಿಸ್ಥಿತಿ ಅಂದ್ರೆ ಈ ನಾಡಿಗೆ ಬೊಮ್ಮಾಯಿ ಅಧಿಕಾರಕ್ಕೆ ಬಂದ ನಂತರ ಏನು ಪೈಪೋಟಿಗೆ ಬಿದ್ದ ರೀತಿಯಲ್ಲಿ ನಾಗಪುರದ RSSನ ಅಜೆಂಡಾವನ್ನ ಜಾರಿಗೊಳಿಸಲಿಕ್ಕೆ ಇವರು ತಯಾರಾಗ್ತಾರೆ. NEP ಅನ್ನುವಂಥದ್ದು ಅದು RSSನ ಶಿಕ್ಷಣ ನೀತಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು.
ಇನ್ನೊಂದು ಕಡೆ ಏನು ಈ ಸಂಘ ಪರಿವಾರದ ಗೂಂಡಾಗಳು ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಡೆಸಿದ ಹಲ್ಲೆಗಳು, ಗಲಭೆಗಳು, ಅವರ ಮೇಲಿದ್ದ ಕೇಸನ್ನು ವಾಪಸ್ ಪಡೆಯಲಾಯಿತು. ಇನ್ನೊಂದು ಕಡೆ ಈ ದೇಶದ ಈ ರಾಜ್ಯದ ಮಂತ್ರಿಯಾಗಿದ್ದಂತ ಶಾಸಕ ಈಶ್ವರಪ್ಪ ಹೇಳ್ತಾರೆ, ಒಂದಕ್ಕೆ ಎರಡು ತೆಗೆದು ಬಿಡಿ, ಅಷ್ಟು ಬಲಿಷ್ಠವಾಗಿ ಬಿಜೆಪಿ ಬೆಳೆದಿದೆ ಅನ್ನುವಂತ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಡ್ತಾರೆ. ಇದೇನು ಪ್ರಚೋದನಕಾರಿಯಾಗಿ ನಮ್ಮ ಪೊಲೀಸರಿಗೆ ಕಾಣುವುದಿಲ್ಲ. ಅದೇ ರೀತಿ ಈ ರಾಜ್ಯದಲ್ಲಿ ಈಗಾಗಲೇ ಇಲಿಯಾಸ್ ಮೊಹಮ್ಮದ್ ಉಮರ್ ಅವರು ಹೇಳಿದ್ರು, ಬೆಳಗಾವಿಯಲ್ಲಿ ಅರ್ಬಾಜ್ ಖಾನ್ ಅನ್ನ ನಂತರ ಕೊಲೆ ಮಾಡಲಾಗ್ತದೆ. ಜನವರಿ 18 ನರಗುಂದದಲ್ಲಿ ಬಜರಂಗ ದಳದ ಮುಖಂಡ ಸಂಜು ಸಲ್ವಾಡ್ ಪೊಲೀಸರ ಸಮ್ಮುಖದಲ್ಲಿ, ಮತ್ತೊಮ್ಮೆ ಹೇಳ್ತಿದ್ದಾನೆ, ಪೊಲೀಸರ ಸಮ್ಮುಖದಲ್ಲಿ ಉಗ್ರವಾದಂತಹ ಭಾಷಣವನ್ನ, ಕೋಮು ವಿದ್ವೇಷದ ಭಾಷಣವನ್ನ ಮಾಡ್ತಾರೆ. ಅವತ್ತೇ ಸಂಜೆ ಅಲ್ಲಿ ಅಮಾಯಕ ಸಮೀರ್ನ ಕೊಲೆ ಆಗ್ತದೆ, ಇನ್ನೊಬ್ಬ ಯುವಕನ ಮೇಲೆ ಹಲ್ಲೆ ಆಗ್ತದೆ. ಇದರ ಆರೋಪಿಗಳಾರು? ಶ್ರೀರಾಮ ಸೇನೆ ಮತ್ತು ಬಜರಂಗ ದಳದ ಮುಖಂಡರು. ಆ ನಂತರ ನಿಮಗೆ ಗೊತ್ತಿದೆ, ಶಿವಮೊಗ್ಗದಲ್ಲಿ ಹರ್ಷ ಕೊಲೆಯಾದ ನಂತರ 144 ಜಾರಿಯಲ್ಲಿರಬೇಕಾದ್ರೆ ಪೊಲೀಸರ ಸಮ್ಮುಖದಲ್ಲಿ ಗಲಭೆಗಳು ನಡೀತದೆ. ಮುಸಲ್ಮಾನರ ಅಂಗಡಿಗಳಿಗೆ, ಮನೆಗಳಿಗೆ, ವಾಹನಗಳಿಗೆ ಬೆಂಕಿ ಕೊಡ್ತಾರೆ. ಪೊಲೀಸರ ಸಮ್ಮುಖದಲ್ಲಿ ನಡೀತದೆ, ಈಶ್ವರಪ್ಪನವರ ಸಮ್ಮುಖದಲ್ಲಿ ನಡೀತದೆ. 144 ಜಾರಿ ಇರ್ತದೆ, ಆದ್ರೂ ಕೂಡ ಈ ಗಲಭೆ ನಡೀತಾರೆ ಅಂತಂದ್ರೆ ಅಂತವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ನಟ್ಟಲ್ಲಿದ್ದ ಕರ್ನಾಟಕ ಪೊಲೀಸರು ಇಲ್ಲಿ ಯಾಕೆ ಬೇಕು ಅಂತ ಪ್ರಶ್ನೆ ಮಾಡಬೇಕಾಗ್ತದೆ. ಮಂಗಳೂರಿನ NRC ಸಂದರ್ಭದಲ್ಲಿ 100-200ರಷ್ಟಿದ್ದ ಅವರ ಮೇಲೆ ಗೋಲಿಬಾರ್ ಮಾಡಲು ಸಾಧ್ಯ ಆಗೋದಾದ್ರೆ, ಶಿವಮೊಗ್ಗದಲ್ಲಿ 144 ಉಲ್ಲಂಘಿಸಿ ಹೋದ ಗೂಂಡಾಗಳ ಮೇಲೆ, ಸಂಘ ಪರಿವಾರದ ಗೂಂಡಾಗಳ ಮೇಲೆ ನಿಮಗೆ ಗುಂಡಿರ್ಲಿಲ್ವಾ? ನಿಮ್ಮ ಗೋಲಿಗೆ ತಾಕತ್ತಿರ್ಲಿಲ್ವಾ ಅಂತ ಕೇಳಬೇಕಾಗ್ತದೆ. ಒಂದು ರೀತಿಯ ತಾರತಮ್ಯ ನೀತಿ ಇಲ್ಲಿ ನಡೀತಾ ಇದೆ. ಇನ್ನು ಮುಸ್ಲಿಮರು ಅಲ್ಲಿ ನಡೆದಂತ ನಾಶ ನಷ್ಟ ಆಯಿತು, ಅವರಿಗೆ ಪರಿಹಾರ ಇಲ್ಲ. ಫೆಬ್ರವರಿ 22ರಂದು ದಲಿತ ಯುವಕ ದಿನೇಶ್ ಕನ್ಯಾಡಿಯ ಕೊಲೆ ಆಗ್ತದೆ. ಯಾರು ಆರೋಪಿ? ಬಜರಂಗ ದಳ ಬಿಜೆಪಿಯ ಮುಖಂಡ ಕೃಷ್ಣ. ಇವತ್ತಿನವರೆಗೆ ಸರ್ಕಾರದಿಂದ ಆ ದಲಿತ ಯುವಕನಿಗೆ, ಅಮಾಯಕವನಿಗೆ ₹1 ಪರಿಹಾರ ಸಿಕ್ಕಿಲ್ಲ. ಸರ್ಕಾರದ ದಲಿತರಿಗೆ ಅಟ್ರಾಸಿಟಿ ಆಕ್ಟ್ ಮೇಲೆ ಸಿಗಬೇಕಾದದ್ದು SDPI ಹೋರಾಟದ ಮೂಲಕ ಸಿಕ್ತು. ಆದ್ರೆ ಹರ್ಷನಿಗೆ ಕೊಟ್ಟ 25 ಲಕ್ಷ ಇವತ್ತಿನವರೆಗೆ ದಿನೇಶ್ ಕನ್ಯಾಡಿಗೆ ಯಾಕೆ ಕೊಡ್ಲಿಲ್ಲ ಅನ್ನುವಂಥದ್ದು ಕರ್ನಾಟಕದ 6.5 ಕೋಟಿ ಜನ ನಾವು ಕೇಳ್ತಾ ಇದ್ದೇವೆ. ಯಾಕೆ ದಿನೇಶ್ಗೆ ನೀವು ಪರಿಹಾರ ಕೊಡ್ಲಿಲ್ಲ? ಶ್ರೀರಂಗಪಟ್ಟಣದ ಮಸೀದಿಯ ವಿವಾದವನ್ನು ತೆಗೆದ್ರು, ಹಿಜಾಬ್ನ ವಿವಾದವನ್ನ ತೆಗೆದ್ರು. ಬಹಳ ಹಿಜಾಬ್ನ ಹೋರಾಟವನ್ನು ನಾನು ಸಲ್ಯೂಟ್ ಹೊಡಿತೇನೆ ಆ ಹೆಣ್ಣು ಮಕ್ಕಳಿಗೆ. ಅವರ ಧಾರ್ಮಿಕ ಹಕ್ಕು, ಅವರ ಸ್ವಾತಂತ್ರ್ಯ ಹಕ್ಕಿಗಾಗಿ ಅವರು ಹೋರಾಟ ನಡೆಸಿದ್ದು, ಅವರ ವೈಯಕ್ತಿಕ ಹಕ್ಕು, ಸಂವಿಧಾನಿಕ ಹಕ್ಕಿಗಾಗಿ ಅವರು ಹೋರಾಟ ನಡೆಸಿದ್ದು. ಆದ್ರೆ ದುರದೃಷ್ಟವಶಾತ್ ಅವರ ಹೋರಾಟಕ್ಕೆ ಇಲ್ಲಿನ ರಾಜಕೀಯ ಪಕ್ಷಗಳು ಬೆಂಬಲ ಕೊಡಲಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಿ. ಕಾಂಗ್ರೆಸ್ನ ಅಧ್ಯಕ್ಷರಾದ DK ಶಿವಕುಮಾರ್ ಫರ್ಮಾನ್ ಹೊರಡಿಸ್ತಾರೆ, ಕಾಂಗ್ರೆಸ್ನವರು ಯಾರು ಮಾತಾಡಬಾರದು ಹಿಜಾಬ್ನ ಬಗ್ಗೆ ಅಂತ ಹೇಳಿದ್ರೆ, ನಿಮ್ಮನ್ನು ಮತ ಹಾಕಿ ಕಳಿಸಿದ್ದು ಅನ್ಯಾಯ ವಿರುದ್ಧ ಮಾತಾಡ್ಲಿಕ್ಕೆ ಅನ್ನೋದನ್ನ ನೀವು ಗಮನಿಸಬೇಕಾಗ್ತದೆ. ಆದ್ರೆ ನಿಮ್ಮ ಬಗ್ಗೆ ಮಾತನಾಡೋದಿಲ್ಲ. ಇನ್ನು ಈ ಬಿಜೆಪಿ ಸರ್ಕಾರ ಹಿಜಾಬ್ನ ವಿಷಯ ಬಂದಾಗ ಅವರು ಜನರ ಮುಂದಿಟ್ಟದ್ದೇನು? ಅವರು ಹೇಳಿದ್ದು ಇದು ಯೂನಿಫಾರ್ಮ್ಗೆ ವಿರುದ್ಧವಾದದ್ದು ಅಂತ. ಯೂನಿಫಾರ್ಮ್ಗೆ ವಿರುದ್ಧವಾದಂತ ಹೇಳಿದಂತ ಈ ಸರ್ಕಾರ ಹೈಕೋರ್ಟ್ಗೆ ಒಂದು ಅಫಿಡವಿಟ್ ಅನ್ನು ಕೊಡ್ತದೆ. ಏನು ಅಫಿಡವಿಟ್ ಕೊಡ್ತದೆ? ಹಿಜಾಬ್ ಅನ್ನೋದು ಮುಸ್ಲಿಮರ ಅಗತ್ಯ ಧಾರ್ಮಿಕ ಆಚರಣೆ ಅಲ್ಲ ಅಂತ ಹೇಳಿ. ಯೂನಿಫಾರ್ಮ್ ವಿಷಯ ಆಗಿದ್ರೆ, ಯೂನಿಫಾರ್ಮ್ ನ ಉಲ್ಲಂಘನೆ ಆಗಿದ್ರೆ ನೀವು ಹೈಕೋರ್ಟ್ಗೆ ಮುಸ್ಲಿಮರ ಅಗತ್ಯ ಧಾರ್ಮಿಕ ಆಚರಣೆ ಅಲ್ಲ ಅಂತ ಹೇಳಿ ನೀವು ಅಫಿಡವಿಟ್ ಕೊಡಬೇಕಾದ ಜವಾಬ್ದಾರಿ ಇತ್ತು. ಈ ಪ್ರಶ್ನೆಯನ್ನ ಕೇಳಲಿಕ್ಕೆ ಈ ವಿಧಾನಸಭೆಯಲ್ಲಿ ಒಬ್ಬ ನಟ್ಟಲ್ಲಿರುವ MLA ಇರಲಿಲ್ಲ ಅನ್ನುವಂಥದ್ದು ನಮ್ಮ ದುರಾದೃಷ್ಟ. ಇವತ್ತು ಕಾಂಗ್ರೆಸ್ನ ಕೆಲವು ಮುಸ್ಲಿಂ MLAಗಳು SDPI ಪಾಪ್ಯುಲರ್ ಫ್ರಂಟ್ ನ ಬ್ಯಾನ್ ಮಾಡಬೇಕು ಅಂತ ಹೇಳುವ ಇವರು ಹಿಜಾಬ್ ಅಗತ್ಯ ಧಾರ್ಮಿಕ ಆಚರಣೆ ಅಲ್ಲ ಅಂತೇಳಿ ಸರ್ಕಾರ ಅಫಿಡವಿಟ್ ಕೊಡ್ಬೇಕಾದ್ರೆ ಅದರ ವಿರುದ್ಧ ಮಾತಾಡ್ಲಿಕ್ಕೆ ದಮ್ಮಿಲ್ಲದ ಈ MLA ಶಾಸಕರು SDPI ಪಾಪ್ಯುಲರ್ ಫ್ರಂಟ್ ನ ಬ್ಯಾನ್ ಮಾಡಕ್ಕೆ ಹೇಳ್ತೀರಾ? ನಾಚಿಕೆ ಆಗೋದಿಲ್ವಾ ನಿಮಗೆ ನಾಚಿಕೆ ಆಗೋದಿಲ್ವಾ? ಅಜಾನ್ ವಿವಾದ ತಂದ್ರು, ಹಲಾಲ್ ವಿವಾದ ತಂದ್ರು.
ಇವತ್ತು ವ್ಯಾಪಾರ ಬಹಿಷ್ಕಾರ ಮಾಡಿದ್ರು. ಮುಸಲ್ಮಾನರ ಇವತ್ತು ನಿಮ್ಗೆ ನಾಟಕದಲ್ಲಿ ತೋರಿಸಿದ್ರು, ಒಬ್ಬ ಬಡ ಕಲ್ಲಂಗಡಿ ವ್ಯಾಪಾರದ ಕಲ್ಲಂಗಡಿ, ಕನಿಷ್ಠ ಈ ಕಲ್ಲಂಗಡಿ ವ್ಯಾಪಾರ ಮಾಡಿ ಬದುಕು ನಡೆಸುತ್ತಿದ್ದ ಆ ನಬಿ ಸಾಬ್ರ ಮೇಲೆ ಹಲ್ಲೆ ನಡೆಸ್ತಾರೆ. ಆದ್ರೆ ನಾನು ಕೇಳ್ತೇನೆ, ಸಂಘ ಪರಿವಾರದ ಬಜರಂಗಿಗಳೇ, ನಿಮ್ಮ ಗುರು ಇದೇ ಬೊಮ್ಮಾಯಿ ಯೂಸುಫ್ ಅಲಿ ಎಂಬ ಬ್ಯಾರಿಯೊಂದಿಗೆ 2,000 ಕೋಟಿ ರೂಪಾಯಿ ಒಪ್ಪಂದವನ್ನು ಮಾಡ್ತಾರೆ. ನಾಚಿಕೆ ಆಗೋದಿಲ್ಲ ನಿಮಗೆ? ನೀವು ಧಿಕ್ಕಾರಕ್ಕೆ ಹೋಗಿ, ಬೊಮ್ಮಾಯಿಯ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ, ಯೂಸುಫ್ ಅಲಿ ಎಂಬ ಬ್ಯಾರಿಯೊಂದಿಗೆ 2,000 ಕೋಟಿ ರೂಪಾಯಿ ವ್ಯಾಪಾರ ಮಾಡ್ತಾರೆ. ನಿಮ್ಮ ಬಹಿಷ್ಕಾರ ಬಡ ಮುಸ್ಲಿಮನ ಮೇಲೆ. ಯಾಕಂದ್ರೆ ಬಡ ಮುಸ್ಲಿಮ ಕಮಿಷನ್ ಕೊಡೋದಿಲ್ಲ, ಯೂಸುಫ್ ಅಲಿ ಕಮಿಷನ್ ಕೊಡಬಹುದು ನಿಮಗೆ. ಇನ್ನು ಮಂಗಳೂರಿನ ಮಳಲಿ ಮಸೀದಿ ವಿವಾದವನ್ನು ಮಾಡ್ತಾ ಇದ್ದಾರೆ ಇವತ್ತು. ತಾಂಬೂಲ ಪ್ರಶ್ನೆ ಅಂತೆ. ಎಂತಹ ತಾಂಬೂಲ ಇದು? ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಿಜೆಪಿಯ ಸರ್ಕಾರಕ್ಕೆ, ಸಂಘ ಪರಿವಾರದ ಕಾರ್ಯಕರ್ತರಿಗೆ ನಾನು ಕೇಳಲಿಕ್ಕೆ ಇಚ್ಛೆನೆ, ದಮ್ಮಿದ್ರೆ, ನಿಮಗೆ ತಾಕತ್ತಿದ್ರೆ, ಸೆಪ್ಟೆಂಬರ್ 3, 2006ರಲ್ಲಿ ಬಳ್ಳಾರಿಯ ಸಂಡೂರಿನಲ್ಲಿ 200 ವರ್ಷದ ಹಳೆಯದಾದ ಸುಕ್ಕುಲಮ್ಮ ದೇವಿಯ ದೇವಾಲಯವನ್ನು ಒಡೆದು ಹಾಕಿದ್ದು, ಬಾಂಬ್ ಹಾಕಿದ್ದು, ಭ್ರಷ್ಟಗೊಳಿಸಿದ್ದು, ಬಾಂಬ್ ಹಾಕಿ ಒಡೆದು ಹಾಕಿದ್ದು, ಆ ದೇವಿಯ ವಿಗ್ರಹವನ್ನು ನಾಶಪಡಿಸಿದ್ದು ಯಾರು ಗೊತ್ತಾ? ನಿಮ್ಮ ಬಿಜೆಪಿಯ ಮಂತ್ರಿ ಆದಂತಹ, ನಾಯಕರಾದಂತಹ ಜನಾರ್ದನ ರೆಡ್ಡಿ ಶ್ರೀರಾಮುಲು. ದಮ್ಮಿದ್ಯಾ ನಿಮ್ಗೆ? ತಾಕತ್ತಿದ್ಯಾ? 200 ವರ್ಷ ಹಳೆಯದಾದ ಸುಕ್ಕಲಂಬೆ ದೇವಿಯ ದೇವಸ್ಥಾನವನ್ನ ಬಾಂಬು ಹಾಕಿ ಒಡೆದು ಇವತ್ತು ಕೇಸ್ ಹಾಕ್ತದೆ. ಸಂಘ ಪರಿವಾರದ ಚಡ್ಡಿಗಳಿಗೆ ತಾಕತ್ತಿದ್ರೆ ನಿಮ್ಗೆ ತಾಂಬೂಲ ಪ್ರಶ್ನೆಯನ್ನು ಕೇಳಿ ಜನಾರ್ದನ ರೆಡ್ಡಿಯ ಮನೆಗೆ ನೀವು ಮಾರ್ಚ್ ಮಾಡಿ. ನಿಮ್ಮ ಇದನ್ನು ಹಿಡ್ಕೊಂಡು ಮಳಲಿ ದೇವಸ್ಥಾನಕ್ಕೆ ಮತ್ತೆ ಗೊತ್ತಿರಲಿ ನಿಮಗೆ. ದಕ್ಷಿಣ ಕನ್ನಡದ ಗೌರವಾನ್ವಿತ ಜನರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ, ಮಳಲಿ ಮಸೀದಿಯ ಒಂದು ಹಿಡಿ ಮರಳು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಸಂದೇಶವನ್ನು ನೀವು ಕೊಡಬೇಕಾಗ್ತದೆ. ಇದು ಯಾರ ಅಪ್ಪನ ಸ್ವತ್ತಲ್ಲ. ಈ ದೇಶ ನಮ್ಮದು. ಈ ದೇಶಕ್ಕಾಗಿ ರಕ್ತ ಕೊಟ್ಟವರು ನಾವು, ಈ ದೇಶಕ್ಕಾಗಿ ಪ್ರಾಣ ಕೊಟ್ಟವರು ನಾವು. ನೀವೇನಾದ್ರೂ ಕನಸು ಕಂಡಿದ್ರೆ ಅದು ಕನಸಾಗಿ ಹುಡಿತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಈ ರೆಡ್ಡಿಯ ಬಗ್ಗೆ, ಈ ಜನಾರ್ದನ ರೆಡ್ಡಿ ದೇವಾಲಯವನ್ನು ಒಡೆದ ಬಗ್ಗೆ ಕೇಸ್ ಆಗ್ತದೆ. ಇನ್ನು ಇದನ್ನು ಬಹಳ ಚೆನ್ನಾಗಿ ಬರೆದಿದ್ದಾರೆ, ಡೀಟೇಲ್ ಆಗಿ ಬರೆದಿದ್ದಾರೆ. ಯಾರು ಬರೆದಿದ್ದು ಗೊತ್ತಾ? ಮೆಂಬರ್ ಆಫ್ ಪಾರ್ಲಿಮೆಂಟ್, ಬಿಜೆಪಿಯ ಪ್ರತಾಪ ಸಿಂಹ, ಬೆತ್ತಲೆ ಜಗತ್ತು ಅನ್ನುವಂತ ಪುಸ್ತಕದಲ್ಲಿ ರೆಡ್ಡಿಯ ಬಗ್ಗೆ, ಸುಷ್ಮಾ ಸ್ವರಾಜ್ ಬಗ್ಗೆ, ಯಡಿಯೂರಪ್ಪನ ಬಗ್ಗೆ ಬರೆದಿದ್ದಾರೆ. ಸುಷ್ಮಾ ಸ್ವರಾಜ್ಗೆ ಕಪ್ಪ ಕಾಣಿಕೆ ಕೊಟ್ಟಿದ್ದಾರೆ ರೆಡ್ಡಿ ಬ್ರದರ್ಸ್ ಅಂತ ನಾನು ಹೇಳಿದಲ್ಲ, ಬಿಜೆಪಿ ಎಂಪಿ. ಆದ್ರೆ ಬಂಧುಗಳೇ, ಮಳಲಿ ದೇವಸ್ಥಾನದ ಬಗ್ಗೆ, ಮಳಲಿ ಮಸೀದಿಯ ಬಗ್ಗೆ ಒಂದು ಏನು ಚರ್ಚೆಯನ್ನ ವಿವಾದ ಹಾಕಿದ್ದಾರೆ. ಮೊನ್ನೆ ಕಾಂಗ್ರೆಸ್ನ ನಾಯಕರಾದಂತಹ DK ಶಿವಕುಮಾರ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಕಾಂಗ್ರೆಸ್ನ ಯಾರು ಕೂಡ ಮಳಲಿ ಮಸೀದಿಯ ವಿಚಾರದಲ್ಲಿ ಮಾತನಾಡಬಾರದು ಅಂತೇಳಿ ಫರ್ಮಾನ್ ಹೊರಡಿಸ್ತಾರೆ. ಅಂದ್ರೆ ಏನರ್ಥ? ನ್ಯಾಯದ ಪರವಾಗಿ ನಿಲ್ಲಿಕ್ಕೆ, ಮುಸಲ್ಮಾನರ ಹಕ್ಕಿನ ಪರವಾಗಿ ನಿಲ್ಲಿಕ್ಕೆ ಕಾಂಗ್ರೆಸ್ ತಯಾರಲ್ಲ ಅನ್ನುವಂತಹ ಸಂದೇಶವನ್ನ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ DK ಶಿವಕುಮಾರ್ ಹೇಳುವುದಾದ್ರೆ, ನನ್ನ ಬಂಧುಗಳೇ, ಕಾಂಗ್ರೆಸ್ಸಿಗಾಗಿ ಎಲ್ಲವನ್ನ ಸಹಿಸುತ್ತಿರುವ, ಓಟು ಗುದ್ದುತ್ತಿರುವ, ಅವರಿಗೆ ಹಣ ಖರ್ಚು ಮಾಡುವ ಕಾಂಗ್ರೆಸ್ನ ನಾಯಕರೇ, ಮುಸಲ್ಮಾನ್ ಬಂಧುಗಳೇ, ಎಚ್ಚರ ವಹಿಸಿ. ಕಾಂಗ್ರೆಸ್ ಯಾವತ್ತೂ ನಿಮ್ಮ ಪರ ಇರುವುದಿಲ್ಲ ಅನ್ನೋದನ್ನ ಇದರಿಂದ ನಿಮ್ಗೆ ಅರ್ಥ ಆಗ್ತದೆ. ಕಾಂಗ್ರೆಸ್ನ ಅಜೆಂಡಾ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನ ಅಜೆಂಡಾವನ್ನ ನಿರ್ಧರಿಸುವುದು ಬಿಜೆಪಿಯ ಐಟಿ ಸೆಲ್. ಬಿಜೆಪಿಯ ಐಟಿ ಸೆಲ್ ಏನನ್ನ ಹಾಕಿ ಕೊಡ್ತದೋ ಅದನ್ನ ಕಾಂಗ್ರೆಸ್ ಪಾಲಿಸ್ತದೆ. ನಿಮಗೊಂದು ಉದಾಹರಣೆ ಹೇಳ್ತೇನೆ. ಹುಬ್ಬಳ್ಳಿ ಪ್ರಕರಣ ಆಯಿತು. ಪ್ರವಾದಿಯವರನ್ನ ಅವಮಾನ ಮಾಡಿದಂತ ಒಂದು ವಿಚಾರದಲ್ಲಿ ಸ್ಟೇಷನ್ಗೆ ಮುತ್ತಿಗೆ ಹಾಕ್ತಾರೆ. ಕಲ್ಲು ತೂರಾಟ ನಡೀತದೆ. ಕಲ್ಲು ತೂರಾಟವನ್ನ ನಾವು ಸಮರ್ಥನೆ ಮಾಡುವುದಿಲ್ಲ, ತಪ್ಪಾಗಿದೆ. ಆ ನಂತರ 100 ಯುವಕರನ್ನ ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕಿದ ನಂತರ ರಂಜಾನ್ ತಿಂಗಳು ಜಮೀರ್ ಅಹಮದ್ ಖಾನ್ ರವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆ ಜೈಲಿಗೆ ಹೋದಂತ ಅಮಾಯಕರ ಯುವಕರ ಮನೆಗೆ ನಾನು ಈದ್ ಕಿಟ್ ಅನ್ನ, ರೇಷನ್ ಕಿಟ್ ಅನ್ನ ಕೊಡ್ತೇನೆ ಅಂತ ಹೇಳ್ತಾರೆ. ತಕ್ಷಣ ಬಿಜೆಪಿ ಐಟಿ ಸೆಲ್ ಶುರು ಮಾಡ್ತದೆ.
ಓಹ್ ಏನು ಕಲ್ಲು ಹೊಡೆದವರ ದೇಶದ್ರೋಹಿಗಳ ಪರ ಇದ್ದಾರೆ ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ ಅಂತ ಹೇಳ್ತಾರೆ. ತಕ್ಷಣ ಕಾಂಗ್ರೆಸ್ ಏನ್ ಮಾಡ್ತದೆ, ಜಮೀರ್ ಅಹಮದ್ ಖಾನ್ ಹೇಳ್ತದೆ ನಿಮ್ಮ ಮಾತನ್ನು ವಾಪಸ್ ತಗೊಳ್ಳಿ ಅಂತೇಳಿ. ಜಮೀರ್ ಅಹಮದ್ ಖಾನ್ ವಾಪಸ್ ತಗೊಳ್ತಾರೆ. ಇಲ್ಲಿ ನಾನು ಕೇಳಲಿಕ್ಕೆ ಬಯಸುವುದು ಮಾನ್ಯ ಸಿದ್ದರಾಮಯ್ಯನವರೇ, ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ಹುಬ್ಬಳ್ಳಿಯಲ್ಲಿ ನಡೆದ ಘಟನೆ ಅದು ತಪ್ಪಾಗಿರಬಹುದು. ಆ ಯುವಕರು ಜೈಲಿಗೆ ಹೋಗಿರೋದು ಅದಕ್ಕಾಗಿ ಹೋಗಿದ್ದಾರೆ. ಆದ್ರೆ ಆ ಕುಟುಂಬ ಏನು ಮಾಡಿದೆ ನಿಮಗೆ? ಎಲ್ಲಿಯವರೆಗೆ ಕೋರ್ಟ್ ಅವರನ್ನ ಅಪರಾಧಿ ಅಂತ ಹೇಳಿ ನಿರ್ಧರಿಸೋದಿಲ್ವೋ ಅವರು ಆರೋಪಿಗಳು ಮಾತ್ರ. ಅಪರಾಧಿಗಳು ಅಂತ ಹೇಳಿ ಮೀಡಿಯಾಗಳು ಹೇಳಿದ್ರೆ ಅಪರಾಧಿಗಳಾಗೋಲ್ಲ. ಆ ಆರೋಪಿಗಳ ಮನೆ ಅಂದ್ರೆ ಒಬ್ಬ ಯುವಕ ಆ ಮನೆಯಲ್ಲಿ ದುಡಿತಾ ಇರ್ತಾನೆ, ಅವನು ಈ ಕಾರಣಕ್ಕಾಗಿ ಅಲ್ಲಿ ಆ ಪೊಲೀಸ್ ಸ್ಟೇಷನ್ಗೆ ಹೋದ ಕಾರಣಕ್ಕಾಗಿ, ವಿಡಿಯೋದಲ್ಲಿ ಕಂಡ ಕಾರಣಕ್ಕಾಗಿ ಅವನಿಗೆ ಜೈಲಿಗೆ ಹಾಕ್ತಾರೆ. ಅಂದ್ರೆ ಅರ್ಥ ಏನು? ಆ ಯುವಕ ಜೈಲಿಗೆ ಹೋದ್ರೆ ಅವರ ಕುಟುಂಬ ಹೊಟ್ಟೆ ಹಸಿದು ಇರಬೇಕು ಅಂತನ? ಆ ಕುಟುಂಬಕ್ಕೆ ಸಹಾಯ ಮಾಡುದು ಏನ್ ತಪ್ಪು? ಜಮೀರ್ ಅಹಮದ್ ಖಾನ್ ಏನ್ ತಪ್ಪು ಮಾಡಿದ್ರೆ ಆ ಕುಟುಂಬಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರೆ ಈದ್ ಕಿಟ್ ಅನ್ನು ಕೊಟ್ಟಿದ್ದಾರೆ, ರೇಷನ್ ಕಿಟ್ ಅನ್ನು ಕೊಟ್ಟಿದ್ದಾರೆ. ಇದು ಏನು ತಪ್ಪು? ಇದನ್ನ ಕೇಳಲಿಕ್ಕೆ ಕಾಂಗ್ರೆಸ್ ಅವರಿಗೆ ಗುಂಡಿಗೆ ಇಲ್ಲ. ಒಬ್ಬ ಆರೋಪಿ ಹೋಗಿದ್ದಾನೆ ಸರಿ, ಅವನು ಅಪರಾಧಿ ಅಲ್ಲ. ಅಪರಾಧಿ ಅಂತ ಹೇಳಿ ನಿರ್ಧಾರ ಮಾಡಬೇಕಾಗಿದ್ದು ಕೋರ್ಟ್. ಅವರ ಮನೆಯಲ್ಲಿ ದುಡಿಯುವ ಒಬ್ಬ ವ್ಯಕ್ತಿ ಜೈಲಿಗೆ ಹೋದಾಗ ಅವರು ಹೊಟ್ಟೆ ಹಸಿದು ಕೂರ್ಲಿಕ್ಕೆ ಸಾಧ್ಯ ಇಲ್ಲ, ಅವರಿಗೆ ಆಹಾರ ಒದಗಿಸುವುದು ನಮ್ಮ ಕರ್ತವ್ಯ ಅಂತ ಹೇಳಲಿಕ್ಕೆ ಕಾಂಗ್ರೆಸ್ಗೆ ಧೈರ್ಯ ಇಲ್ಲ. ಬಿಜೆಪಿಗೆ ಇವರು ಹೆದರ್ತಾರೆ, RSSಗೆ IT ಸೆಲ್ಗೆ ಹೆದರ್ತಾರೆ. ಇಂಥ ಹೆದರು ಪುಕ್ಕಲರನ್ನ ನಂಬಿಕೊಂಡು ನೀವು ರಾಜಕಾರಣ ಮಾಡಿದ್ರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ ಅನ್ನುವಂತ ಎಚ್ಚರಿಕೆಯನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಇನ್ನು ಬಹಳ ಸ್ಪಷ್ಟವಾಗಿ ನಾನು ಇಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಹೇಳುವಂಥದ್ದು, ಮಲ್ಲಳಿ ಮಸೀದಿ ವಿಚಾರದಲ್ಲಿ ತಾಂಬೂಲ ಪ್ರಶ್ನೆ, ಆ ಪ್ರಶ್ನೆ, ಈ ಪ್ರಶ್ನೆ ಅಂತ ಹೇಳಿ ಬಂದ್ರೆ ಅವರನ್ನ ತಕ್ಷಣ ಒದ್ದು ಹೊಳಗೆ ಹಾಕಬೇಕು ನೀವು. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಈ ರಾಜ್ಯದಲ್ಲಿ ಒಂದು ಕಾನೂನು ಇದೆ, ಒಂದು ಆಕ್ಟ್ ಇದೆ, ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ 1991 ಅನ್ನುವಂಥದ್ದು. ಅದು ಈ ಕಾನೂನು ಏನು ಹೇಳ್ತದೆ? ಆಗಸ್ಟ್ 15, 1947ರಲ್ಲಿ ಇಲ್ಲಿನ ಮಸೀದಿ, ಮಂದಿರ, ಚರ್ಚ್, ಗುಡಿ, ಗೋಪುರ ಏನೇ ಇದ್ರು ಅದು ಯಥಾಸ್ಥಿತಿಯನ್ನ ಕಾಪಾಡಬೇಕು. ಆ ಯಥಾಸ್ಥಿತಿ ಅದನ್ನು ಯಾರಾದ್ರೂ ಮಾರ್ಪಡಿಸಲಿಕ್ಕೆ ಹೋದ್ರೆ, ಅದನ್ನ ಚೇಂಜ್ ಮಾಡಲಿಕ್ಕೆ ಹೋದ್ರೆ, ಅದನ್ನ ಚೇಂಜ್ ಮಾಡುವಂತ ಸಂಚನ್ನ ರೂಪಿಸಿದ್ರೆ ಅವರ ಮೇಲೆ ಕೇಸ್ ಹಾಕ್ಬೇಕು, 3 ವರ್ಷ ಜೈಲಿಗೆ ಹಾಕ್ಬೇಕು. ನಾನು ಮಾನ್ಯ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ದಕ್ಷಿಣ ಕನ್ನಡ ಮಾನ್ಯ ಕಮಿಷನ್ಗೆ ಹೇಳೋದು, 1991 ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅನ್ನು ಓದಿ. ಯಾರು ಮಣಲಿ ಮಸೀದಿಯನ್ನ ದೇವಸ್ಥಾನ ಅಂತ ಹೇಳಿ ಸಂಚು ಹೂಡ್ತಾ ಇದ್ದಾರೋ, ಅದನ್ನು ಮಾರ್ಪಡಿಸಕ್ಕೆ ನೋಡ್ತಾ ಇದ್ದಾರೋ ಅವರ ವಿರುದ್ಧ ನೀವು ಕೇಸನ್ನು ದಾಖಲಿಸಬೇಕಾಗ್ತದೆ. 3 ಸಂಚು ಹೂಡಿದ್ರು ಕೂಡ ಇನ್ನು ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಇಟ್ ಆಲ್ಸೋ ಬ್ಯಾರ್ಸ್ ಫ್ರೆಶ್ ಅಪೀಲ್ಸ್ ಇನ್ ಕೋರ್ಟ್. ಅಂದ್ರೆ ಇಂತಹ ವಿಚಾರದಲ್ಲಿ ಕೋರ್ಟ್ಗಳು ಕೂಡ ಕೇಸುಗಳನ್ನು ತೆಗೆದುಕೊಳ್ಬಾರದು ಅಂತ ಹೇಳಿ ಆ ಆಕ್ಟ್ ಹೇಳ್ತದೆ. ಈಗ ಚಾಲ್ತಿಯಲ್ಲಿರುವಂತ ಆಕ್ಟ್ ಅಂದ್ರೆ ಈ ಆಕ್ಟ್ ಅನ್ನು ಓದಿಲ್ವ ಪೊಲೀಸರು? ಈ ರೀತಿ ಶ್ರೀರಂಗಪಟ್ಟಣದ ವಿಷಯದಲ್ಲಿ, ಮಣಲಿ ವಿಷಯದಲ್ಲಿ ಬಂದ್ರೆ ಪೊಲೀಸರು ಯಾವದನ್ನು ಮುಲಾಜು ಮಾಡದೆ ಅವರ ಮೇಲೆ ಕೇಸು ದಾಖಲಿಸಬೇಕಾಗ್ತದೆ. ಯಾಕಂದ್ರೆ ವರ್ಷಿಪ್ ಆಕ್ಟ್ 1991 ವಿರುದ್ಧ ಅವರು ಸಂಚು ಮಾಡ್ತಾ ಇದ್ದಾರೆ ಅನ್ನೋದು. ಹಾಗಾಗಿ ಇನ್ನು ಭ್ರಷ್ಟಾಚಾರದ ಬಗ್ಗೆ ಹೇಳ್ತಾ ಹೋದ್ರೆ ಸಾಕಷ್ಟು ಸಮಯ, ಸಾಕಷ್ಟು ನಾಯಕರು ಮಾತನಾಡಲಿಕ್ಕಿದೆ. ಬೊಮ್ಮಾಯಿ ಅವಧಿಯಲ್ಲಿ 10 ತಿಂಗಳ ಅವಧಿಯಲ್ಲಿ ರಾಜ್ಯ ಭ್ರಷ್ಟಾಚಾರ ನಿಗ್ರಹದ 98 ಪ್ರಕರಣ ದಾಖಲಾಗಿದೆ ಭ್ರಷ್ಟಾಚಾರದ್ದು. ಲೋಕಾಯುಕ್ತದಲ್ಲಿ 2950 ಪ್ರಕರಣ ದಾಖಲಾಗಿದೆ. ಬಿಟ್ ಕಾಯಿನ್ ಹಗರಣದಲ್ಲಿ ಮಂತ್ರಿಗಳ IPS ಅಧಿಕಾರಿಗಳ ಹೆಸರು ಕೇಳಿ ಬಂತು. IMA ಹಗರಣದಲ್ಲಿ IPSಗಳು ರಾಜೀನಾಮೆ ಕೊಟ್ಟಿದ್ದು ಗೊತ್ತಿದೆ ನಿಮಗೆ, ಜೈಲಿಗೆ ಹಾಕಿದ್ದು ಗೊತ್ತಿದೆ. ರೇಣುಕಾಚಾರ್ಯರ ಮಗಳು, ಒಬ್ಬ ಮಂತ್ರಿ, ಒಬ್ಬ ಶಾಸಕನ ಮಗಳು ಸುಳ್ಳು ಜಾತಿ ಪ್ರಕರಣ ತೆಗೆದರೆ ಕ್ರಮ ಕೈಗೊಳ್ಳೋದಿಲ್ಲ. 40% ಕಮಿಷನ್. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಗುತ್ತಿಗೆದಾರರ ಸಂಘ ಪ್ರಧಾನಮಂತ್ರಿಗೆ ಪತ್ರ ಬರೀತದೆ, ಕರ್ನಾಟಕ ರಾಜ್ಯದ ಮಂತ್ರಿಗಳು, ಶಾಸಕರು ಕಾಮಗಾರಿಯಲ್ಲಿ 40% ಕಮಿಷನ್ ತಗೊಳ್ತಾರೆ ಅಂದ್ರೆ ನರೇಂದ್ರ ಮೋದಿ ಉತ್ತರ ಇಲ್ಲ. ನರೇಂದ್ರ ಮೋದಿ ಭಾಷಣ ಮಾಡ್ತಾರೆ, ನಾ ಕಾವುಂಗ ನಾ ಖಾನೆ ದೂಂಗ ಅಂತೇಳಿ. ಇವರು ತಿಂತಾ ಇಲ್ಲ, ಇವರು ಲೂಟಿ ಮಾಡ್ತಾರೆ, ಮುಡುತ್ತಾ ಇರೋದು ಅಂತಹ ಒಂದು ಪರಿಸ್ಥಿತಿ. ಇನ್ನು ಇದೇ ಕಮಿಷನ್ಗಾಗಿ ಸಂತೋಷ್ ಪಾಟೀಲ್ ಎಂಬ ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಈ ಭ್ರಷ್ಟಾಚಾರದಿಂದ.
ಇನ್ನು ಪೊಲೀಸ್ ನೇಮಕಾತಿ ಹಗರಣ, 300 ಕೋಟಿ ರೂಪಾಯಿ ಹಗರಣ. ಒಬ್ಬ PSI, ಒಬ್ಬ ಸಬ್ ಇನ್ಸ್ಪೆಕ್ಟರ್, ಅವನ ಎಕ್ಸಾಮ್ ಅನ್ನ ಪಾಸ್ ಮಾಡ್ಲಿಕ್ಕೆ 70 ಲಕ್ಷ ರೂಪಾಯಿ. ಅರ್ಥ ಮಾಡ್ಕೊಳ್ಳಿ, ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ 70 ಲಕ್ಷ ಕೊಟ್ಟು ಎಕ್ಸಾಮ್ ಪಾಸ್ ಮಾಡ್ತಾನೆ. ಆಮೇಲೆ ಒಂದು 50 ಲಕ್ಷ ಕೊಟ್ಟು ಯಾವ ಸ್ಟೇಷನ್ ಒಳ್ಳೆ ಇದೆ, ಒಳ್ಳೆ ಕಮಾಯಿ ಆಗ್ತದೆ, ಆ ಸ್ಟೇಷನ್ ಆಗ್ತದೆ. 1 ಕೋಟಿ ರೂಪಾಯಿ ಖರ್ಚು ಮಾಡಿದ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ನ್ಯಾಯದ ಪರವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನ ಇಲ್ಲಿ ಪ್ರಶ್ನೆ ಮಾಡ್ಬೇಕಾಗ್ತದೆ. 1 ಕೋಟಿ ತಗೊಂಡು ಅವನು ನ್ಯಾಯದ ಪರ ಇರ್ತಾನೆ, ಯಾರು ಲಂಚ ಕೊಟ್ಟರು ಅವರ ಪರ ಇರ್ತಾನೆ. ನ್ಯಾಯವನ್ನ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಈ ಹಗರಣ ನಡೆದಿದ್ದು ಎಲ್ಲಿ ಗೊತ್ತಾ? ಈ ಮಾಡಿದ್ದು ಹಗರಣ ನಡೆದಿದ್ದು ಪೊಲೀಸ್ ನೇಮಕಾತಿ ಪ್ರಾಧಿಕಾರದಲ್ಲಿ. ಪೊಲೀಸ್ನ ಹಿರಿಯ ಅಧಿಕಾರಿಗಳು ಸೇರಿಕೊಂಡು ಮಾಡಿದಂತ ಈ ಹಗರಣ. ಇಲ್ಲಿ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಹೆಲ್ಮೆಟ್ ಹಾಕದೆ ಹೋದ್ರೆ, ಸಣ್ಣ ಪುಟ್ಟ ಏನಾದ್ರೂ ತಪ್ಪು ಮಾಡಿದ್ರೆ ಅವ್ರಿಗೆ ಜೈಲಿಗೆ ಹಾಕಿ ಲಾಠಿ ಚಾರ್ಜ್ ಮಾಡಿ ಸ್ಟೇಷನ್ ಅಲ್ಲಿ ಲಾಕಪ್ ಡೆತ್ ಮಾಡುವಂತ ಪೊಲೀಸ್ ನೇಮಕಾತಿ ಪ್ರಾಧಿಕಾರದಲ್ಲಿ 300 ಕೋಟಿ ರೂಪಾಯಿ ಹಗರಣ ನಡೆದಿದೆ ಅಂದ್ರೆ ಇಲ್ಲಿಯವರೆಗೆ ಅರಗ ಜ್ಞಾನೇಂದ್ರ ಕುರ್ಚಿಯಲ್ಲಿ ಕೂತಿರೋದು ನಾಚಿಕೆ ಆಗ್ಬೇಕು. ನೀವು ತಕ್ಷಣ ರಾಜೀನಾಮೆಯನ್ನು ನೀಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ಎಷ್ಟು ನಾಚಿಕೆ ಕೆಟ್ಟವರು ಅಂದ್ರೆ ಈ ಬಿಜೆಪಿ ಅವರು ಅಂದ್ರೆ, ಈ ಅಂಗನವಾಡಿ ಮಕ್ಕಳಿದಾರಲ್ಲ, ಈ ಅಂಗನವಾಡಿ ಮಕ್ಕಳಿಗೆ ಕೊಡುವ ಮೊಟ್ಟೆಯಲ್ಲೂ 50 ಕೋಟಿ ಹೊಡೆದ್ರು. ಇನ್ನು ಈ ನಾಗೇಶ್ ಅನ್ನುವಂತ ಶಿಕ್ಷಣದ ಮಂತ್ರಿ ದೊಡ್ಡ ಸೊಬಗನ ಹಾಗೆ ಫೇಸ್ ಕೊಡ್ತಾರೆ, ನಾನು ದೊಡ್ಡ RSS ಅಂತೇಳಿ. ಅವರ ಇಲಾಖೆಯಲ್ಲಿ ಯೂನಿಫಾರ್ಮ್ ಅಲ್ಲಿ ಹಗರಣದಲ್ಲಿ ಒಂದು 200 ಕೋಟಿ ರೂಪಾಯಿ ಹೊಡೆದ್ರು. ಶಾಲಾ ಸಮವಸ್ತ್ರದಲ್ಲಿ ಆ ಬಡ ಮಕ್ಕಳ ಮಾನ್ಯ ನಾಗೇಶ್ ರವರೇ, ನಾಚಿಕೆ ಆಗ್ಬೇಕು ನಿಮಗೆ. ಆ ಬಡ ಮಕ್ಕಳ ಯೂನಿಫಾರ್ಮ್ ನಲ್ಲಿ 200 ಕೋಟಿ ರೂಪಾಯಿ ತಿಂತಾರಂದ್ರೆ ಎಂತಹ RSS ನಿಮ್ದು, ಎಂತಹ ದೇಶ ಪ್ರೇಮ ನಿಮ್ದು, ಎಂತಹ ದೇಶಭಕ್ತಿ ನಿಮ್ದು. ನಾಚಿಕೆ ಆಗ್ಬೇಕು ನಿಮಗೆ. ನೀವು ದೇಶಭಕ್ತರಲ್ಲ, ನೀವು ದೇಶದ್ರೋಹಿಗಳು, ನೀವು ದೇಶದ್ರೋಹಿಗಳು, ನೀವು ದೇಶದ್ರೋಹಿಗಳು ಅಂತೇಳಿ ಘಂಟಾಘೋಷವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಇನ್ನು ಬಹಳ ದೊಡ್ಡ ಆಘಾತಕಾರಿ ಸುದ್ದಿ ಏನಂದ್ರೆ, ಈ ರಾಜ್ಯದ ಮುಖ್ಯಮಂತ್ರಿ ಸೀಟು 2,500 ಕೋಟಿ ರೂಪಾಯಿಗೆ ಹರಾಜಿದೆ. ಯಾರಾದ್ರೂ ಇದ್ದೀರಾ? 2,500 ಕೋಟಿ ಇದ್ರೆ ಹೇಳಿ. 2,500 ಕೋಟಿ ಇದ್ರೆ ಬೊಮ್ಮಾಯಿ ಕೂತ ಸೀಟಲ್ಲಿ ನೀವು ಕೂರ್ಬೋದು. ನಾನು ಹೇಳಿದ್ದಲ್ಲ, ಯಾರು ಹೇಳಿದ್ದು? ಬಸವನಗೌಡ ಪಾಟೀಲ್, ಹಿರಿಯ ಬಿಜೆಪಿ ಎಕ್ಸ್ ಮಿನಿಸ್ಟರ್ ಆಫ್ ಸೆಂಟರ್ ಹೇಳಿದ್ದು. 2,500 ಕೋಟಿ ಇದ್ರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗ್ಬೋದು. ಇಷ್ಟು ಹೀನವಾದಂತಹ ಒಂದು ಇದೆ. ಇನ್ನು ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಫೈನಾನ್ಸ್ ಕಮಿಟಿಯ ಅಪ್ರೂವ್ ಇಲ್ಲದೆ 20,000 ಕೋಟಿ ರೂಪಾಯಿ ಟೆಂಡರ್ ನಡೀತದೆ. ಫೈನಾನ್ಸ್ ಕಮಿಟಿ ಅಪ್ರೂವ್ ಮಾಡಿಲ್ಲ. 20,000 ಕೋಟಿ ರೂಪಾಯಿ, ಅದರಲ್ಲಿ 10% ಕಮಿಷನ್. 20,000 ಕೋಟಿಯಲ್ಲಿ 10% ಕಮಿಷನ್ ಆದ್ರೆ ಎಷ್ಟು ಹೇಳಿ? 2,000 ಕೋಟಿ ರೂಪಾಯಿ. 2,000 ಕೋಟಿ ರೂಪಾಯಿಯನ್ನ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಪಡೆದಿದ್ದಾರೆ ಅಂತೇಳಿ ನಾನು ಹೇಳಿದ್ದಲ್ಲ, ಬಿಜೆಪಿ ಶಾಸಕ ವಿಶ್ವನಾಥ್ ಹೇಳಿದ್ದು. ಈ ರೀತಿಯಾದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಈ ರಾಜ್ಯದಲ್ಲಿ ನಡೀತಾ ಇದೆ. ಕೋಮು ವಿದ್ವೇಷ ನಡೀತಾ ಇದೆ, ಅರಾಜಕತೆ ನಡೀತಾ ಇದೆ. ಆದ್ರೆ ವಿರೋಧ ಪಕ್ಷಗಳು ನಿದ್ರೆ ಮಾಡ್ತಾ ಇದೆ. PSI ಹಗರಣದಲ್ಲಿ ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ದಾರೆ. ಬ್ಲಾಕ್ ಅಧ್ಯಕ್ಷ ಅವರು ಇವರು ತುಂಬಾ ಜನ ಕಾಂಗ್ರೆಸ್ ನಾಯಕರು ಕೂಡ ಅರೆಸ್ಟ್ ಆಗಿದ್ದಾರೆ. ಮಾತನಾಡಲಿಕ್ಕೆ ದಮ್ಮಿಲ್ಲ, ನ್ಯಾಯದ ಪರ ಮಾತಾಡ್ಲಿಕ್ಕೆ ತಯಾರಿಲ್ಲದ ವಿರೋಧ ಪಕ್ಷಗಳು ಒಂದು ಕಡೆ ಅರಾಜಕತೆ ಮಾಡುವ ಇಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕು? ಅದಕ್ಕಾಗಿಯೇ ಈ ದೇಶದಲ್ಲಿ ಭ್ರಷ್ಟಾಚಾರ ಮುಕ್ತವಾದಂತಹ, ಸ್ವಜನ ಪಾಕ್ಷಪಾತವಿಲ್ಲದ ಒಂದು ಪೊಲಿಟಿಕಲ್ ಪಾರ್ಟಿ, ಒಂದು ಆಲ್ಟರ್ನೇಟಿವ್ ಪೊಲಿಟಿಕಲ್ ಪಾರ್ಟಿ ಇರುವಂತದ್ದು ಓನ್ಲಿ ಆಲ್ಟರ್ನೇಟಿವ್ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಯಾಕೆಂತಂದ್ರೆ ಈ 75 ವರ್ಷದಲ್ಲಿ ಬೇರೆ ಆಲ್ಟರ್ನೇಟಿವ್ ಗಳನ್ನ, ಬೇರೆ ಪರ್ಯಾಯಗಳನ್ನ ನೀವು ನೋಡಿದ್ರಿ, ಪರಿಹಾರ ಸಿಗ್ಲಿಲ್ಲ ನಿಮಗೆ. ನಿಮ್ಮ ಕಷ್ಟಗಳು, ನಿಮ್ಮ ನಷ್ಟಗಳು, ನಿಮ್ಮ ಸಂಕಷ್ಟಗಳು, ಕೋಮು ಗಲಭೆಗಳು, ಕೋಮು ವಿದ್ವೇಷಗಳು, ಭ್ರಷ್ಟಾಚಾರ, ನಿರುದ್ಯೋಗ, ಯಾವುದಕ್ಕೂ ಸಮಾಧಾನ ಸಿಗ್ಲಿಲ್ಲ, ಯಾವುದಕ್ಕೂ ಪರಿಹಾರ ಸಿಗ್ಲಿಲ್ಲ. ಪರಿಹಾರ ಇದೆ. ಇಚ್ಛಾಶಕ್ತಿ ಬೇಕು. STP ಮೇಲೆ ನಿಮಗೆ ನಂಬಿಕೆ ಬೇಕು. ಮಾನ್ಯ ಬಂಧುಗಳೇ, STP ಮೇಲೆ ನಂಬಿಕೆ ಇಡಿ.
ಈ ದೇಶದ ಸಂವಿಧಾನವನ್ನು ಉಳಿಸ್ತೇವೆ, ಈ ದೇಶದ ಪರಿಸ್ಥಿತಿಯನ್ನು ನಾವು ಬದಲಾಯಿಸ್ತೇವೆ. ಸರ್ವರಿಗೂ ಸಮಬಾಳಿರುವ, ಸರ್ವರಿಗೂ ಸಮಪಾಲಿರುವ, ಎಲ್ಲರಿಗೂ ಸಮಾನ ಅವಕಾಶಗಳಿರುವ ಒಂದು ಭಾರತವನ್ನ ನಿರ್ಮಿಸಿಯೇ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಲ್ಲಿಂದ ಅಂತಿಮ ವಿದಾಯ ಹೇಳ್ತದೆ ಅನ್ನುವಂತ ಹೇಳಿಕೆಯೊಂದಿಗೆ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಕರ್ನಾಟಕ, ಜೈ SDPI. ಥ್ಯಾಂಕ್ ಯು.